ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನ್ ಮಾತ ಮೋಕ್ಕೆಡೆತ್ಕೊಂಡು ಪೊಸಕುರಲ್ದ ಏನಿತ ಸುದ್ದಿಗೊಂಚಲ್ನಿ ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಕುಡ್ಲ ಮಂಡಲದ ಲೋಕಸಭಾ ಚುನಾವಣಾ ಕಾರ್ಯಾಲಯನ ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಬುಧವಾರ ಉದಿಪನ ಮಲ್ತೇರು. ಭಾರತೀಯ ಜನತಾ ಪಾರ್ಟಿ ಕುಡ್ಲ ಮಂಡಲದ ಲೋಕಸಭಾ ಚುನಾವಣಾ ಕಾರ್ಯಾಲಯ ತೋಕೋಟು ಕಲ್ಲಾಪುದ ನಾಗನಕಟ್ಟೆ ಎದುರುದ ಕಟ್ಟೋನಡು ಬುಧವಾರ ಕಾಂಡೆ ಉದಿಪನಾಂಡು. ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಚುನಾವಣಾ ಕಾರ್ಯಾಲಯನ ಉದಿಪನ ಮಲ್ತೇರು. ಗ್ರಾಮೀಣ ಮಟ್ಟದ ಸಭೆ ನಡೆತೊಂದು ಪುನಗ ಒಂಜೆರಡ್ಡು ಜನ ಸೇರೊಂದಿತ್ತಿನವಲು ಇತ್ತೆ ನೂದಿರ್ದಲ ಹೆಚ್ಚ ಜನ ಸೇರುವೆರ್ ಪಂಡ ಕುಡ್ಲ ಕ್ಷೇತ್ರಡು ಪಕ್ಷಡು ಬದಲಾವಣೆ ಆತಂಡು. ಈ ಚುನಾವಣೆಡು 73,000 ಓಟುಲೆನ್ ಪಡೆಪನ ಮೂಲಕ ಕಾಂಗ್ರೆಸ್ ಹೆಚ್ಚ ಓಟು ಪಡೆಪನವು ತಂಕ್ಲಿನ ಗುರಿ ಪಂಡದು ಸತೀಶ್ ಕುಂಪಲ ತೆರಿಪಾಯರು. ಸಂಸದರು ಆಗಿ ನಳಿನ್ ಕುಮಾರ್ ಕಟೀಲ್ ಅವರು 15 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ನಳಿನ ಈ ಟೀಕೆ ಟಿಪ್ಪಣಿ ಎಲ್ಲ ಇದ್ದದ್ದೇ, ಇದಕ್ಕೆ ತಲೆ ಬಿಸಿ ಮಾಡಬೇಡಿ. ಯಾಕೆಂದರೆ ಟೀಕೆ ಮಾಡುವವರು ಏನು ಮಾಡಿದರೂ ಮಾಡ್ತಾರೆ. 13 ವರ್ಷಗಳ ಕಾಲ ಪಾಣೆಮಂಗಳೂರು ಸೇತುವೆಯನ್ನು ಮಾಡಲಿಕ್ಕೆ 13 ವರ್ಷಗಳ ಕಾಲ ಕಾಂಗ್ರೆಸ್ ತಗೊಂಡಿತ್ತು. ಆದರೆ ನಮ್ಮ ಕಣ್ಣೆದುರೇ ಇರುವಂಥ ಫ್ಲೈಓವರ್ನಿಂದಾಗಿ ನಾವು 13 ನಿಮಿಷದಲ್ಲಿ ಪಂಪೈಲ್ನಿಂದ ಕುಂಪಲಕ್ಕೆ ಮುಟ್ಟುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣವನ್ನು ಯಾರೂ ಮಾತಾಡ್ತಾ ಇಲ್ಲ. ಈ ಫ್ಲೈಓವರ್ ಆದ ಕಾರಣ, ಫ್ಲೈಓವರ್ಗೆ ತುಂಬ ಜನ ಟೀಕೆ ಮಾಡ್ಬೋದು, ಆದರೆ ಫ್ಲೈಓವರ್ ಆದ ಕಾರಣ ನಮ್ಮ ವೇಗ ಎಷ್ಟಾಗಿದೆ, ನಮಗೆ ಎಷ್ಟು ಸುಲಭ ಆಗಿದೆ, ಎಷ್ಟು ಜಂಜಾಟದಲ್ಲಿದ್ದೆವು, ಇದೆಲ್ಲ ಯಾರೂ ಮಾತಾಡೋದಿಲ್ಲ. ಈ ರೀತಿಯ ಅನೇಕ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ಆಗಿದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಂಸದರು ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸವನ್ನು ನಾವು ಜನರ ಮುಂದೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಒಟ್ಟು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಅಲ್ಲಲ್ಲಿ ಅಭಿವೃದ್ಧಿ ರಸ್ತೆ ಮಾಡಲಿಕ್ಕೆ, ನೀರಿನ ವ್ಯವಸ್ಥೆ ಮಾಡಲಿಕ್ಕೆ, ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸಕ್ಕೆ ಬೇಕಾದಷ್ಟು ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸ ಕಾರ್ಯವನ್ನು ಕೊಟ್ಟಿದ್ದಾರೆ. ಆದರೆ ಸಮಸ್ಯೆ ಇರೋದು ಇಷ್ಟೇ, ನಳಿನ್ ಕುಮಾರರೇ ಬಂದು ಶಿಲಾನ್ಯಾಸ ಮಾಡಲಿಲ್ಲ, ನಳಿನ್ ಕುಮಾರ್ ಅವರೇ ಒಂದು ಉದ್ಘಾಟನೆ ಮಾಡಲಿಲ್ಲ. ಆಗಿರುವಾಗ ನಿಮ್ಮ ಮನಸ್ಸಲ್ಲಿರ್ಬೋದು ಅವರೇ ಎಲ್ಲ ಮಾಡಲಿಲ್ಲ ಅಂತ. ಎಲ್ಲ ಕೊಟ್ಟದ್ದು ಅವರೇ ಮಾಡಿಸಿದ್ದು. ಆದ್ದರಿಂದ ಬೇಕಾದಷ್ಟು ನಮಗೆ ರಸ್ತೆಗಾಗಿರ್ಬೋದು, ನೀರಿಗಾಗಿರ್ಬೋದು ಬೇಕಾದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವ ಗುರ್ಕಾರನ ವಹಿಸಿಡು ರಾಮಾಯಣಡು ರಾಮ ಸಾಮಾನ್ಯ ನರಮಣಿ ಆದಿತ್ತಂಡ ಶ್ರೀಕೃಷ್ಣೆ ಗೊಲ್ಲ ಆದಿತ್ತೆ ಆಂಡ ಇತ್ತೆ ಅಕ್ಲೆನ ನಮಪೂರ ದೇವರೆಂದು ಪೂಜಿಸಾವ. ಅವೇ ರೀತಿ ದುಂಬದ ದಿನಕ್ಲೆಡು ನರೇಂದ್ರ ಮೋದಿಯರೇನು ದೇವರೆಂದು ಪೂಜಿಸಾವನ ಕಾಲಲ ಬರು ಮಾಡ ತೆರಿಪಾಯರು. ರಾಮಾಯಣದಲ್ಲಿ ಶ್ರೀರಾಮ ದೇವರು ಕೂಡ ದೇವರಾಗಿರಲಿಲ್ಲ. ಅವರು ಕೂಡ ನಮ್ಮ ಹಾಗೆಬ್ಬ ಸಾಮಾನ್ಯ ಮನುಷ್ಯರಾಗಿದ್ದರು. ಅದೇ ರೀತಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ನಿಜವಾಗಿಯೂ ದೇವರಾಗಿರಲಿಲ್ಲ, ಒಬ್ಬ ಗೊಲ್ಲನಾಗಿ ದನವಹಿಸುವವನ ಹಾಗೆ ಇದ್ದರು. ಆದರೆ ಕಲಿಯುಗದಲ್ಲಿ ನಾವು ಅವರನ್ನು ಇಬ್ಬರನ್ನು ಕೂಡ ದೇವರೆಂದು ಆರಾಧಿಸ್ತಾ ಬಂದಿದ್ದೇವೆ. ಹಾಗೆ ಇನ್ನೊಂದು ಯುಗ ಅಂತ ಇದ್ದರೆ ಖಂಡಿತ ನಮ್ಮ ನರೇಂದ್ರ ಮೋದಿಯವರನ್ನು ಆ ಯುಗದಲ್ಲಿ ದೇವರೆಂದು ಪೂಜಿಸುವ ಕಾಲ ಖಂಡಿತ ಬರುತ್ತದೆ. ಅಂತಹ ಕೆಲಸವನ್ನು ಅವರು ನಮ್ಮ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಲೋಕಸಭಾ ಕ್ಷೇತ್ರಕ್ಕೆ ಅರ್ಹವಾದ ವ್ಯಕ್ತಿಯನ್ನು, ನಮ್ಮ ಸೈನಿಕರನ್ನು ನಾವು ವಿವಿಧ ಸಮಾರಂಭಗಳಲ್ಲಿ ಅವರನ್ನು ಗೌರವಿಸ್ತೇವೆ, ಅವರಿಗೆ ಗೌರವವನ್ನು ಅರ್ಪಿಸ್ತೇವೆ. ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಪಾತ್ರರೊಂದು ಇನ್ನಿ ಕಾರ್ಯಾಲಯ ದಿಂಜಿದಂಡು. ಈ ಕಾರ್ಯಾಲಯ ತೂನಗ
ಭಾರತೀಯ ಜನತಾ ಪಾರ್ಟಿ ಏತ್ ಶಕ್ತಿಯುತ ಅದುಂಡು ಪನ್ಪಿನವು ತೋಜೊಂದುಂಡು ಇಂದಿನ ತೂನಗ ದುಂಬುದ ಮಾತಾ ದಾಖಲೆನ್ ಪುಡತ್ತದು ಕುಡ್ಲ ಮತಕ್ಷೇತ್ರ ಜಾಸ್ತಿ ಓಟುಲೆನ್ ಕಂತು ಕೊರ್ಪುನ ಸಂಕಲ್ಪನ ಮಲ್ತದೇರ್ ಪನ್ಪಿನ ವಿಶ್ವಾಸ ಉಂಡು ಪಣ ತೆರೆಪಾಯರು. ಯಾವತ್ತು ಲೋಕಸಭಾ ಚುನಾವಣೆಗಳು ಬಂದಾಗ ಜಿಲ್ಲೆಯಲ್ಲಿ ಮೊದಲ ಕಾರ್ಯಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುವ ಒಂದು ಕ್ಷೇತ್ರ ಯಾವುದು ಹೇಳಿದ್ರೆ ಅದು ಮಂಗಳೂರು ಮತಕ್ಷೇತ್ರ. ನಾನು 3 ಬಾರಿ ಲೋಕಸಭಾ ಸದಸ್ಯನಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗಲೂ ನನಗೆ ನನ್ನ ಪ್ರಾರಂಭದ ಅವಧಿಯ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಪ್ರೇರಣೆ ಮತ್ತು ಶಕ್ತಿಯನ್ನು ತುಂಬಿದ್ದು ಈ ಕ್ಷೇತ್ರ. ಜನಾರ್ದನ ಪೂಜಾರಿಯವರು ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ, ಆಗ ಅನಿವಾರ್ಯ ವಿಚಾರದಲ್ಲಿ ಎದುರಾಳಿ, ಅವರು ವೈಯಕ್ತಿಕ ಎದುರಾಳಿ ಅಲ್ಲ, ವಿಚಾರದಲ್ಲಿ ಭಾಳ ಹಿರಿಯರು. ಹಾಗಾಗಿ ನನಗೆ ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತೀಶ್ ಕುಂಪಲ್ ಇದ್ದರು, ಸಂತೋಷ್ ಇದ್ದರು, ಎಲ್ಲರೂ ಹಿರಿಯರಿದ್ದರು, ಉಚ್ಚಿಲಿದ್ದರು, ಎಲ್ಲರೂ ಇದ್ದರು. ನಮಗೆ ಎದುರು ಸಿಕ್ಕಿರ್ತಕ್ಕಂಥದ್ದು ಪೂಜಾರಿಯವರು. ಆಗ ನನಗೊಂದು ಸೌಭಾಗ್ಯ ಬಂತು, ಪೂಜಾರಿಯವರ ಆಶೀರ್ವಾದ ಪಡೆಯತಕ್ಕಂಥ ಸೌಭಾಗ್ಯ ಬಂತು. ಅದು ತೊಕ್ಕೋಟ್ನಲ್ಲಿ ಬಂತು. ಆವತ್ತಿಂದ ನಮ್ಮ ವಾತಾವರಣಗಳು, ರಾಜಕೀಯ ವಾತಾವರಣಗಳು ಪರಿವರ್ತನೆ. ಅನಂತರ 2 ಬಾರಿಯೂ ಮೊದಲಿಗೆ ಮಹಾಶಕ್ತಿ ಕೇಂದ್ರದ ಸಮಾವೇಶಗಳು, ಯಾತ್ರೆಗಳು ಸಂತೋಷಯ್ಯವರ ನೇತೃತ್ವ, ಉಚ್ಚಿಲವರ ನೇತೃತ್ವ, ಕುಂಪಲ್ ನೇತೃತ್ವದಲ್ಲಿ ಇದೇ ಪ್ರದೇಶದಲ್ಲಿ ಆಗಿತ್ತು. ಒಂದಾಗ ನನಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಂಗಳೂರು ಕ್ಷೇತ್ರ ಮಾಡಿತ್ತು. ಧೈರ್ಯವನ್ನು ತುಂಬುವಂಥ ಕೆಲಸವನ್ನು, ಒಂದು ಚುನಾವಣೆಗೆ ಹೋಗುವಂಥ ಅಭ್ಯರ್ಥಿಗೆ ಧೈರ್ಯವನ್ನು ತುಂಬಿಸುವಂಥ ಕೆಲಸವನ್ನು ಮಂಗಳೂರು ಮತಕ್ಷೇತ್ರ ಮಾಡಿತ್ತು. ಇವತ್ತು ಇಡೀ ಜಿಲ್ಲೆಯಲ್ಲಿ ಮೊದಲ ಚುನಾವಣಾ ಕಾರ್ಯಾಲಯವನ್ನು ತೆರೆಯೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ್ರಿಗೆ ಒಂದು ಧೈರ್ಯ ಮತ್ತು ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿದಿರಿ. ನಿಮಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ಖುಷಿಯಾಗುತ್ತೆ. ಯಾಕೆ ಖುಷಿ ಕೇಳಿದ್ರೆ, ಈ ಕಾರ್ಯಾಲಯವನ್ನು ನೋಡಿದಾಗ ಗೊತ್ತಾಗುತ್ತೆ. ಇವತ್ತು ಕಾರ್ಯಾಲಯ ತುಂಬಿ ತುಳುಕ್ತಾ ಇದೆ. ಕಾರ್ಯಾಲಯವನ್ನು ಒಳಗೆ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಎಷ್ಟು ಶಕ್ತಿಯುತವಾಗಿದೆ ಅನ್ನುವುದಕ್ಕೆ ಇವತ್ತು ಈ ಕಾರ್ಯಾಲಯ ತುಂಬಿ ತುಳುಕಿರ್ತಕ್ಕಂಥದ್ದು. ಒಳಗಡೆ ಹೊರಗಡೆ ಜನ ನಿಲ್ತಾ ಇದ್ದಾರೆ, ಪಾರ್ಟಿ ಬೆಳೀತಾ ಇದೆ ಹೇಳಿದ್ರೆ ಇದನ್ನು ನೋಡಿದಾಗ ನನಗೆ ಒಂದು ವಿಶ್ವಾಸ ಬಂದಿದೆ. ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಮಂಗಳೂರು ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಂದುಕೊಡುವ ಸಂಕಲ್ಪವನ್ನು ಇವತ್ತು ಮಾಡಿದೆ. ಹಾಗಾಗಿ ಇದು ಕೇವಲ ಕಾರ್ಯಾಲಯದ ಉದ್ಘಾಟನೆ ಅಲ್ಲ, ಇದು ಸಂಕಲ್ಪದ ಒಂದು ಪ್ರತಿಜ್ಞೆಯ ಕಾರ್ಯಕ್ರಮ. ಏನು ಸಂಕಲ್ಪ? ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪಾರ್ಟಿಯ ಕಾರ್ಯಕರ್ತ, ಪಾರ್ಟಿಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತ ನಮ್ಮ ಕಾರ್ಯಕರ್ತ ಸಂಕಲ್ಪವನ್ನು ತೋಡ್ತಾನೆ. ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಭಾರತೀಯ ಜನತಾ ಪಾರ್ಟಿಯ ಕಮಲಕ್ಕೆ ತಂದುಕೊಡ್ತೇವೆ, ಬ್ರಿಜೇಶ್ ಚೌಟ ಅವರನ್ನು ಆಯ್ಕೆ ಮಾಡ್ತೀವಿ ಮತ್ತು ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡೋದಕ್ಕೆ ನನ್ನ ಶತಾಯಗತಾಯ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನತಕ್ಕಂಥ ಸಂಕಲ್ಪ ಈ ಸಭೆ. ಬಂಧುಗಳೇ, ಇಡೀ ದೇಶದಲ್ಲಿ ಒಂದು ವಾತಾವರಣ ಪರಿವರ್ತನೆಗಳಾಗ್ತಾ ಇದೆ. ಇವತ್ತು ರಾಜಕಾರಣದಲ್ಲಿ 2014 ನಂತರ ಇಡೀ ದೇಶದಲ್ಲಿ ಒಂದು ಪರಿವರ್ತನೆಯ ಕಾಲಘಟ್ಟಗಳಾಗ್ತಾ ಇದ್ದಾವೆ. ನಾನು 2009ರಿಂದ, ನಾನು 2004ರಿಂದ ನಾನು ರಾಜಕಾರಣವನ್ನು ಬಹಳ ಹತ್ತಿರದಿಂದ ಕಂಡವ. ನನ್ನ 16ನೇ ವರ್ಷಕ್ಕೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾದ ಮೇಲೆ 16 ಚುನಾವಣೆಗಳಲ್ಲಿ ಕಾರ್ಯವನ್ನು ಮಾಡಿದ್ದೇನೆ ಒಂದು ವಿಚಾರಕ್ಕೋಸ್ಕರ. ಅಂದರೆ 2009-2014 ಕಾಲಘಟ್ಟದಲ್ಲಿ ನಾನು ನೋಡಿದ್ದೆ, ಯುವಕರು ರಾಜಕಾರಣ ಹೇಳಿದರೆ ದೂರ ಹೋಗುವಂಥ ಕಾಲಘಟ್ಟಗಳಿತ್ತು. ರಾಜಕಾರಣಿಗಳು ಹೇಳಿದರೆ ಕಳ್ಳರು ಸುಳ್ಳರು ಅಂತ ನೋಡ್ತಕ್ಕಂಥ ಕಾಲಘಟ್ಟಗಳಿತ್ತು. 2014 ನಂತರ 3 ಪರಿವರ್ತನೆಗಳು ದೇಶದಲ್ಲಿ ಆಗಿದೆ. ಇವತ್ತು ಯುವ ಜನತೆ ಅತಿ ಹೆಚ್ಚು ರಾಜಕೀಯದ ಮೇಲೆ ನಂಬಿಕೆ ಇದ್ದರೆ ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಯುವ ಜನತೆ ಇವತ್ತು ರಾಜಕಾರಣಕ್ಕೋಸ್ಕರ ಪ್ರವೇಶ ಮಾಡ್ತಾ ಇದೆ. ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಹಕಾರಿ ಪ್ರಕೋಷ್ಠ ಸಂಚಾಲಕರು ಟಿಜಿ ರಾಜಾರಾಮ್ ಭಟ್, ದಿನೇಶ್ ಅಮ್ಟೂರು, ರಾಧಾಕೃಷ್ಣ ರೈ ಬುಡಿಯಾರ್, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮೋಹನ್ ರಾಜ್, ದಯಾನಂದ ತೊಕ್ಕೋಟು, ಸುಜಿತ್ ಮಾಡೂರು, ಯಶವಂತ್ ಅಮೀನ್, ಸುರೇಶ್ ಆಳ್ವ ಸಾಂತೆಗುತ್ತು ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಬಿಜೆಪಿ ಕುಡ್ಲ ಮಂಡಲದ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಸಭೆ ನೆತ್ಕೊಂಡರು. ಜೀವನ್ ತೊಕ್ಕೋಟು ಸಭೆ ಸಾರಿಗೆ ಮಂತೇರು. ಕಾರ್ಯಾಲಯದ ಉದಿಪನರು ದುಂಬು ಗಣಹೋಮ ನಡೆತರು.
ಸುದ್ದಿಗೊಂಚಲಿಗೆ ಸ್ವಾಗತ. ಮತದಾನ ಪ್ರತಿಯೊರಿಯನ ಜವಾಬ್ದಾರಿ ಒವ್ವೆ ಪೋಡಿಗೆ ಇಜ್ಜಂದೆ ಪ್ರಭಾವಗ ಉಲ ಪಡೆವೆಂದೆ ಚುನಾವಣೆಡು ಮತದಾನ ಮಲ್ಪಡು ಪಂಡದು ಕುಡ್ಲ ಪಾಲಿಕೆ ಆಯುಕ್ತರು ಆನಂದ್ ಸಿಎಲ್ ತೆರಿಪಾದರು. ಕಾರ್ಯನಿರತ ಪತ್ರಕರ್ತರ ಸಂಘ, ಕುಡ್ಲ ಪ್ರೆಸ್ ಕ್ಲಬ್, ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿ ವತಿರ್ದು ಕುಡ್ಲದ ಪತ್ರಿಕಾ ಭವನಡು ಅಂಗಾರೆ ನಡಿತಿನ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮಡು ಪಾತಿರ್ನ ಕುಡ್ಲ ಪಾಲಿಕೆ ಆಯುಕ್ತರು ಆನಂದ್ ಸಿಎಲ್ ಈ ಸತ್ತಿದ ಚುನಾವಣೆಡು ವ್ಯಾಪಕ ಮತದಾನ ಅವಡು ಪಂಪನ ನೆಟ್ಟಿಡು ಕುಡ್ಲದ ಮಸ್ತ್ ಕಡೆಟ್ ಸ್ವೀಪ್ ಸಮಿತಿರ್ದು ಅಭಿಯಾನ ನಡಪಾಯಿರೋಲ್ಲ. ದಕ್ಷಿಣ ಕನ್ನಡ ಬುದ್ಧಿವಂತನ ಜಿಲ್ಲೆಯಾತಂಡು ಈ ಸತ್ತಿದ ಚುನಾವಣೆಗೆ ಜಾಸ್ತಿ ಸಂಖ್ಯೆಡು ಅರ್ಹರು ಬತ್ತದು ಬುದ್ಧಿವಂತಿಕೆ ಪ್ರದರ್ಶಿಸೋಡಾತಂಡು ಪಂಡದು ತಿರುಪಾಯಿರು. ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಪ್ರೆಸ್ ಕ್ಲಬ್ ವತಿಯಿಂದ ಅಧ್ಯಕ್ಷರು ಮತ್ತು ಪತ್ರಕರ್ತರ ಸಂಘ, ಪತ್ರಕರ್ತರ ನಿರತರ ಸಂಘ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಇದು ಬಹಳ ಪ್ರಾಮುಖ್ಯವಾಗಿದೆ. ಹಾಗೂ ಇದು ನಮ್ಮ ಜಿಲ್ಲಾಡಳಿತದ ಜೊತೆಗೆ ಮತ್ತು ಚುನಾವಣೆ ಆಯೋಗದ ಜೊತೆಗೆ ಕೈ ಜೋಡಿಸುವಂತಹ ಒಂದು ಏನು ಕಾರ್ಯಕ್ರಮ ಇದೆ. ಇದಕ್ಕೆ ನಾನು ನಮ್ಮ ಜಿಲ್ಲಾಡಳಿತ ಪರವಾಗಿ ಮತ್ತು ಮಹಾನಗರ ಪಾಲಿಕೆಯ ಪರವಾಗಿ ಪ್ರೆಸ್ ಕ್ಲಬ್ಗೆ ಎಲ್ಲ ನಮ್ಮ ಪತ್ರಕರ್ತ ಸಿಬ್ಬಂದಿಗಳಿಗೆ ಮತ್ತು ಸಹೋದರರಿಗೆ ನಾನು ಇಲ್ಲಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೂ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ನಾವು ಇಂದಿನ ಸಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿರವರು ನಮ್ಮ ಮಂಗಳೂರು ಯೂನಿವರ್ಸಿಟಿನಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ನಾವು 98 ಕೋಟಿ ಜನಸಂಖ್ಯೆ, ನಾವು ಎಲೆಕ್ಷನ್ನಲ್ಲಿ ವೋಟ್ ಇರುವಂಥದ್ದು, ನಾವು ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು, ನಮಗೆ ಸುಮಾರು 62 ಕೋಟಿಯಷ್ಟು ಜನ ನಮಗೆ ವೋಟ್ ಹಾಕಿರುವಂಥದ್ದು, ಅಂದರೆ ಪಾರ್ಟಿಸಿಪೇಟ್ ಮಾಡಿ ನೇರವಾಗಿ ಬಂದು ವೋಟ್ ಹಾಕಿರುವಂಥದ್ದು. ಆದರೆ ಇದರಲ್ಲಿ ಭಾಳ ಗಂಭೀರವಾಗಿ ನಾವು ನೋಡಬೇಕಾಗಿರುವಂಥದ್ದು, ಅದರಲ್ಲಿ ಕೇವಲ 22 ಕೋಟಿ ಜನ ಯಾರಿಗೆ ಒಬ್ಬರಿಗೆ ವೋಟ್ ಹಾಕಿದ್ದಾರೆ ಅವರು ನಮ್ಮ ಲೋಕಸಭೆಯನ್ನು ನಡೆಸುವಂಥದ್ದು. 98 ಕೋಟಿ ಜನಸಂಖ್ಯೆ ಮಾಡಿರುವಂಥದ್ದು ರಿಜಿಸ್ಟ್ರೇಷನ್. ಭಾಳ ಉತ್ಸುಕತೆಯಿಂದ ಜನರು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ತಾರೆ. ಫಾರ್ಮ್ 6ನಲ್ಲಿ ಅವರು ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು ಪ್ರಕ್ರಿಯೆ ಭಾಳ ಚೆನ್ನಾಗಿ ಆಗಿರುವಂಥದ್ದು. ಈಗ ನಾವು ಎಷ್ಟು ಜನ ವೋಟರ್ಸ್ ಇದ್ದಾರೆ, ಎಷ್ಟು ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವರೆಲ್ಲರೂ ಸಹಿತ ವೋಟ್ನಲ್ಲಿ ಬಂದಿದ್ದಾರೆ. ಮೋರ್ ದೆನ್ 85 ಇಯರ್ಸ್ ಇರೋರು ಎಷ್ಟು ಜನ ಬಂದಿದ್ದಾರೆ, ಮೋರ್ ದೆನ್ ನಮಗೆ 100 ಇಯರ್ಸ್ ಇರೋಂಥದ್ದು ನಮಗೆ ಅರೌಂಡ್ ಆಲ್ಮೋಸ್ಟ್ 18 ಲ್ಯಾಕ್ ನಮ್ಮ ದೇಶದಲ್ಲಿ ಎಲ್ಲರೂ ಸಹಿತ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಂಥದ್ದು. ಈಗ ಇಂಪಾರ್ಟೆಂಟ್ ದಾಯಿತ್ವ ಏನಂತ ಹೇಳಿದ್ರೆ, ಬಂದು ಅವರು ವೋಟನ್ನು ಕ್ಯಾಸ್ಟ್ ಮಾಡುವಂಥದ್ದು. ಅದಕ್ಕೂ ಸಹಿತ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿದೆ. ದಯವಿಟ್ಟು ಎಲ್ಲ ನಮ್ಮ ಮತದಾರ ಬಾಂಧವರಲ್ಲಿ ಈ ಒಂದು ಸ್ವೀಪ್ ಆ್ಯಕ್ಟಿವಿಟಿನಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಅವ್ರ ಪೋಲಿಂಗ್ ಬೂತು ಅವ್ರ ಮನೆಯಿಂದ 100 ಮೀಟ್ರ್ 150 ಮೀಟ್ರ್ ದೂರದಲ್ಲಿ ಇರ್ತದೆ ಅಷ್ಟೇ, ಜಾಸ್ತಿ ದೂರದಲ್ಲಿ ಇರೋದಿಲ್ಲ. ಅದಕ್ಕಿಂತ ಸ್ವಲ್ಪ 300 ಮೀಟ್ರ್ ಇದೆ ಅಂದರೂ ನೀವು ನಡ್ಕೊಂಡು ಹೋಗ್ಬೋದು. ಮಂಗಳೂರಿನಲ್ಲಿ ಎಲ್ಲರೂ ಸಹಿತ ಮಾರ್ನಿಂಗ್ ವಾಕ್ ಮಾಡ್ತಾ ಇರ್ತಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಜನರು. ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗಿ ವೋಟ್ ಹಾಕ್ಬಿಟ್ರೆ ಸಾಕಲ್ಲ, ಹೋಗಿ ಭಾಳ ಹತ್ತಿರದಲ್ಲೇ ಪೋಲಿಂಗ್ ಬೂತ್ ಇರ್ತದೆ. ಆ ಪೋಲಿಂಗ್ ಬೂತ್ನಲ್ಲಿ ಅವ್ರ ಹೆಸರು ಇರ್ತದೆ. ಹೆಸರು ಇದೆಯೋ ಇಲ್ವೋ ಅಂತಲೂ ಸಹಿತ ಅವರು ಅದರೊಳಗಡೆ ಚೆಕ್ ಮಾಡ್ಬೋದಾಗಿದೆ. ವೋಟರ್ ಸ್ಲಿಪ್ಪನ್ನು ಅವರೇ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ನಮ್ಮಲ್ಲಿ 90% ಎಲ್ಲ ಎಜುಕೇಟೆಡ್ ಇರೋದ್ರಿಂದ ಮಂಗಳೂರಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ನಮಗೆ ಮತದಾನ ಮಾಡುವಂತಹ ಜನರು ನಮಗೆ ನಿರೀಕ್ಷೆ ಇರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೊಂದು ಭಾಳ ಪ್ರಾಮುಖ್ಯವಾಗಿ ನಾವು ಎಜುಕೇಷನ್ನಲ್ಲಿ ಇವಾಗ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1 ಇದೆ ಅಂತ ನಾವು ಹೇಗೆ ಹೇಳ್ತಿದ್ವಿ, ಅದೇ ರೀತಿಯಲ್ಲಿ ಈಗ ನಾವು ವೋಟಿಂಗ್ನಲ್ಲೂ ಸಹಿತ ನಂಬರ್ 1 ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಇದೆ ಇಲ್ಲಿ. ಸೊ ಅವೇರ್ದು ಬೊಕ್ಕ ಸಂತ ಆಗ್ನೇಸ್ ಕಾಲೇಜದ NSS ವಿದ್ಯಾರ್ಥಿಗಳಿದ್ದು ಕಿರು ನಾಟಕ ನಡೆತಂಡು. ಹೋಗಿ ಬರ್ತೇನೆ. ಎಂತ ವೋಟಿಂಗ್ ಉಂಟು ನನಗೆ, ಎಲೆಕ್ಷನ್ ತಗೊಂಡೋಗಿ ಸುಮ್ಮನೆ ಇದೆಲ್ಲ ಎಂತ ಮಾರೆ ವೋಟ್ ನಿಮಗೆ. ನಾನು ಇಲ್ಲಿ ಮೀನಿನ ಬೇರೆದವ, ನೀವು ಬನ್ನಿ ವೋಟ್ ಹಾಕಿ, ನೀವು ಇಲ್ಲಿ ಕೂತಿದ್ದು ಮಾಡುವ ನೀನು ಮಾಡೋದಾ? ವೋಟಿನ ಹೊತ್ತು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಹೋಗ್ತಾರೆ. ನಮ್ಗೆ ಈ ಮೀನು ಮಾರಿಗೆ ನಮ್ಮದು ಜೀವನ. ವೋಟ್ ಬರೋದು ಯಾವತ್ತು ಬರೋದಿಲ್ಲ, ನೀವು ನಾಳೆ ಕೂಡ ಮಾಡ್ಬೋದು. ನೀವು ದೇಶದ ನಾಗರಿಕರಾಗಿ ಈ ತರ ಮಾಡಿದ್ರೆ ಹೇಗೆ ಸ್ವಾಮಿ? ವೋಟ್ ಹಾಕಿ ಎಂತ ಮಾಡ್ಲಿಕ್ಕೆ ಸುಮ್ಮನೆ? ದೇಶ ಉಳಿಸಬಹುದು.
ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ, ನೀವು ಈ ತರ ಮಾಡಿದಾಗ್ಲಿಕ್ಕಿಲ್ಲ. ಬನ್ನಿ ಮೀನು ಮಾರುವವರು ಎಲ್ಲರೂ ಬನ್ನಿ, ಅರ್ಜೆಂಟ್ ಈ ತರ ಮಾಡಿ. ಎಂತ ತರಬೇಕು ನೋಡಿ, ವೋಟರ್ ಐಡಿ ಆಧಾರ್ ಕಾರ್ಡ್ ಎರಡು ಕೊಡಬೇಕು. ಬನ್ನಿ ಬನ್ನಿ, ಬೇಗ ಬನ್ನಿ. ನೀನೇ ಮಾಡ್ತಾ ಇದೀಯಾ? ನಿಮಿಷ ಕಾಲಲ್ಲಿ ಮಾತಾಡ್ತೀನಿ. ಇವತ್ತು ಯಾವ ದಿನ ಅಂತ ಗೊತ್ತಾ ನಿಂಗೆ? ಯಾವ ದಿನ ಆದ್ರೆ ನನಗೇನು, ನಾನಿವತ್ತು ನನ್ನ ಬಾಯ್ ಫ್ರೆಂಡ್ ಜೊತೆ ಮೂವಿಗೆ ಹೋಗ್ತಾ ಇದ್ದೀನಿ. ಬಾಯ್ ಫ್ರೆಂಡ್ ಅಂತೆ ಬಾಯ್ ಫ್ರೆಂಡು, ಮೂವಿ ಅಂತೆ ಮೂವಿ ಬೇಕಾದ್ರೆ ನಾಡಿದ್ದು ನೋಡ್ಬೋದು, ಆದ್ರೆ ಎಲೆಕ್ಷನ್ 5 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ. ಅದು ಬೇರೆ ನಮ್ಮಿಬ್ರದ್ದು ಈ ಸತಿ ಮೊದಲನೇ ಮತಲ್ಲಿ ವೋಟರ್ ರೆಡಿ ಮಾಡ್ತಿದ್ದೆ ತಾನೆ? ವೋಟರ್ ರೆಡಿ ಏನೋ ಇದೆ. ಹಾಗಿದ್ರೆ ಏನ್ ಯೋಚನೆ ಮಾಡ್ತಾ ಈ ಸತಿ ನಮ್ಮ ಮತ ದೇಶಕ್ಕಾಗಿ. ಕಾರಣ ಕುಡ್ಲ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಪಿಬಿ ಹರೀಶ್ ರೈ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಇಂದಾಜೆ ಇನ್ಸಿತಿ ಪ್ರಮುಖರು ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಬ್ರಹ್ಮರಥೋತ್ಸವ ಬೊಕ್ಕ ಸೋಮೇಶ್ವರ ಬೆಡಿದ ಸಂಭ್ರಮಲು ಅಂಗಾರೆ ರಾತ್ರೆಡೆ ನಡೆತಂಡು. ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂಭ್ರಮಲು 23 ತಾರೀಕಿಗೂ ಶುರುವಾದ ನಡೆತೊಂದುಂಡು. ಅಂಗಾರೆ ರಾತ್ರಿಡು ಬ್ರಹ್ಮರಥೋತ್ಸವ ಬೊಕ್ಕ ಸೋಮೇಶ್ವರ ಬೆಡಿದ ಸಂಭ್ರಮಲು ನಡೆತಂಡು. ಚಾಮುಂಡಿ ದೇವಸ್ಥಾನ
ಸೋಮೇಶ್ವರ ಬೇಡಿನ ತುಯ್ಯರೆ ಊರ ಪರವೂರ್ದ ಭಕ್ತಾದಿಲು ಮಲ್ಲ ಸಂಖ್ಯೆಡು ಸೇರ್ದಿದ್ದೇರು. ರಥೋತ್ಸವ ಆದ ಶ್ರೀ ಭೂತಬಲಿ ಶಯನ ನಡೆದನು. ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತಾಧಿಕಾರಿ ಶ್ರೀಮತಿ ಹೇಮಲತಾ ಬಿಎಸ್, ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ವೇತಾ ಪಳ್ಳಿ, ಅಂಚನೆ ವ್ಯವಸ್ಥಾಪನಾ ಸಮಿತಿಗಳು, ದೇವಸ್ಥಾನದ ಅರ್ಚಕ ವೃಂದ, ಸಿಬ್ಬಂದಿ ವರ್ಗ ಬೊಕ್ಕ ಉಳಿದ 10 ಸಂಸ್ಥೆರು ಮುತಾಲಿಗೆಡಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಡಿಯಲ್ಬೈ ಏನಪೋಯ ಸ್ಪೆಷಾಲಿಟಿ ಆಸ್ಪತ್ರೆಡ್ ರೊಬ್ಯಾಟಿಕ್ ಮೂಲಕ ಸಂಪೂರ್ಣ ಮೊರಂಪು ಶಸ್ತ್ರಚಿಕಿತ್ಸೆಯನ್ನು ಪರಿಚಯಿಸಾಯಿನ ಸುರುತ ವರ್ಷಡೆ 125 ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾದ ನಡಪಾದ ಪಂಡಿತ್ ಏನಪೋಯ ಸ್ಪೆಷಾಲಿಟಿ ಆಸ್ಪತ್ರೆದ ಮೊರಂಪು ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ದೀಪಕ್ ರೈ ತೆರಿಪಾದರು. ಮೊರಂಪು ಆರ್ಥೋಪ್ಲಾಸ್ಟಿ ಪಂದಲೆಪ್ಪುನ ಸಂಪೂರ್ಣ ಮೊರಂಪು ಬದಲಿ ಶಸ್ತ್ರಚಿಕಿತ್ಸೆ ಬೇದ ಚಿಕಿತ್ಸಾ ವಿಧಾನಲು ಪರಿಣಾಮಕಾರಿ ಆವಂದಿನ ಸಂದರ್ಭಡ್ ಬೇನೆನು ನಿವಾರಿಸಾಯರೆ ಬೊಕ್ಕ ಚಲನಶೀಲತೆಯನ್ನು ಸ್ಥಾಪಿಸಾಯರೆ ಸಹಕಾರಿಯಾಪುಂಡು. ಮೊರಂಪುದ ನೈಸರ್ಗಿಕ ಮೂಲ ಮಾದರಿ ದಲಕ ಬೇಲೆ ಮಲ್ಪೆರೆ ಕೃತಕ ಪ್ರಾಸೈಟಿಕ್ ಸಾಧನದ ಅಳವಡಿಕೆಯನ್ನು ಒಳಪಡಿತನು. ಇಂದಿರ್ದಾತ್ರ ಬೇನೆ ಮುಕ್ತ ಸಕ್ರಿಯ ಜೀವನ ಶೈಲಿನ ಅನುಭವಿಸಾವಲಿ. ಸಾಮಾನ್ಯವಾದ ದೀರ್ಘಕಾಲದ ಮೊರಂಪು ಸಮಸ್ಯೆದು ಬಳಲೊಂದುಪ್ಪುನ 55 ವರ್ಷದಲ ಮಿತ್ತು ಉಪ್ಪುನ ರೋಗಿಲೆನ ಮೊರಂಪು ಬದಲಿ ಅಗತ್ಯಗ ಸಗಾಯ ಆಪುಣ ಪಂಡದ ಏನಪೋಯ ಸ್ಪೆಷಾಲಿಟಿ ಆಸ್ಪತ್ರೆದ ಮೊರಂಪು ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು
ಡಾಕ್ಟರ್ ದೀಪಕ್ ರೈ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾಯಿರು. The latest technology for joint replacement, which is called as robotic knee replacements at Yanapaya Specialty Hospital last year in the month of March 2023. It's been almost a year today, and we are proud to say that in this last 1 year, we have completed almost 125 robotic surgeries. It has gained a wide acceptance from patients, especially since we are seeing more and more patients with arthritis of the knee, and which alters their lifespan. Due to this debilitating cause of pain in the knees, which affects their lifespan, they end up taking a lot of medications, in turn having other side effects. One option is a joint replacement, and one of the foremost advances in joint replacement is a robotic knee replacement. A robotic knee replacement is very different from the conventional knee because it tailors to the patient's own kinematic alignments as well as the way he walks, and it keeps itself within the framework of the range of movement. As a result, most of the patients are walking on the same day. They have a shorter span in the hospital of 3 to 4 days maximum. The pain is far less, almost 80 to 90% less than the conventional knee, and their activity levels are almost back to normal within a month. This has been ratified by patients who have already undergone a one-sided regular knee and they have opted for the robotic knee in the other side. And it gives me great pleasure to state that within a span of a year, we have already completed 125 successful knee replacement surgeries. ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಮೊಹಮ್ಮದ್ ತಾಹಿರ್ ಪಾತಿರೊಂದು ಈ ಹೊಸ ಚಿಕಿತ್ಸಾ ವಿಧಾನಗ ಸಾರ್ವಜನಿಕರಿರ್ದು ಎಡ್ಡೆ ಪ್ರತಿಕ್ರಿಯೆ ತಿಗದಂಡು ಜಾಸ್ತಿ ಆವೊಂದುಪ್ಪುನ ಬೇಡಿಕೆನ ಈಡೇರಿಸಾಯರೆ ತಂಕ್ಲು ಪ್ರತ್ಯೇಕ ರೋಬೋಟ್ ಸರ್ಜರಿ ಆಪರೇಷನ್ ಥಿಯೇಟರ್ ಸಂಕೀರ್ಣನ ಆಸ್ಪತ್ರೆಡು ಸ್ಥಾಪಿಸಾದ ರೋಬೋಟಿಕ್ ಸಾಮರ್ಥ್ಯನ ಬೇತೆ ಶಸ್ತ್ರಚಿಕಿತ್ಸಾ ವಿಭಾಗಲೆಗ್ ವಿಸ್ತರಿಸಾವನ ಪ್ರಕ್ರಿಯೆಡು ಉಲ್ಲಪಂಡ ತೆರಿಪಾಯರು. When Deepak Rai got associated with our hospital, I remember the first day of conversation only, he had told me, I want to focus on joint replacement work. And he has put in so much of work. Every day starts at 4 a.m. and, operating the last more than 20 years. So I have seen the growth, from a conventional, then we moved into a navigation surgery that was about 8 years back. And we were one of the first to start the navigation. The quality of work improved, and constantly Deepak has a passion for constantly upgrading. So now that's the time we also, we were also actually anxious from the hospital point of view. It's a huge investment. We don't know how it will go. So we wanted to back him up. That's why we went for a robotic unit, and we were actually the first in the region. Only Bangalore, couple of hospitals had, nobody else had it. So we took a risk, and and it is, see, for your information, it enhances his ability. It doesn't replace Deepak Rai. It only strengthens his skills. So the precision becomes better. That's why the fact that one knee, people who have undergone one knee comes back for the other knee, that itself speaks about, the results. So unless you give results, people won't come back. And this 125 we're talking about is only robotic. Apart from this, conventional work also goes along, navigation also gets along. So the results, we have seen happy patients. In fact, we have people who have undergone regular knee, one side regular surgery and the other side robotic surgery, and he vouches for it. He can feel the difference. So that way, a lot of hard work has gone into it, and even we are surprised at the response from the public. So we actually are seriously thinking of introducing robotic surgery in other specialties as well. ಆಸ್ಪತ್ರೆಯ ಮ್ಯಾನೇಜರ್ ಪ್ರತಿಶಾ ಕೋಟ್ಯಾನ್ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡು ಜಾತ್ರಾ ಮಹೋತ್ಸವದ ಅಂಗವಾದ ಸೋಮೇಶ್ವರ ಶಿವಭಕ್ತ ವೃಂದ ಬೊಕ್ಕ ಶ್ರೀ ಸೋಮನಾಥ ಭಜನಾ ಮಂಡಲದಕ್ಲು ಸೇವಾ ರೂಪಡು ಅರ್ಪಣೆ ಮಲ್ಪುನ ಶ್ರೀ ಅನಂತರಾಮ ಬಂಗಾಡಿ ವಿರಚಿತ ಶ್ರೀ ಸೋಮನಾಥ ಸಂಕೊಳಿಗೆ ನಿರ್ದೇಶನದ ಸಿರಿಗಂಗೆ ತುಳು ನಾಟಕ
ಸೋಮವಾರ ರಾತ್ರಿ ಪ್ರದರ್ಶನ ಆಂಡ್ जादया सेरगा ई वाळडे तिंगुल्द बुल्बुई बाणद मोडयान ಒಂಜಾದया सेरगा ಈ ವಾಳಡೆ ತಿಂಗುಲ್ದ ಬುಲ್ಬು ವರ್ಷಾವಧಿ ಜಾತ್ರೆಗೆ ಏಣಿಯಿಂದ ಕೇಳಿದರೆ ಮೊಕ್ಕ ಕಾಯಿ ಕಚ್ಚುವುದ ಬುದೆ ನಂದಾರದ ಅನಂತಲು ಕೂರ್ಕೊಂಡು ಅವೆಲ್ಲ ನಾಡಿ ನಡೆದು ತಿಂಗಾದು ಆಯ್ತ ರಕ್ಷಣೆಗೆ ನೀಯೇ ಇರ್ತದೆ ಇದೇ ಬಾವಾ ಅದದ್ದು ಅರಸುಲ ಬಾವೆನಯ್ಯ ಅರಸುಲಯ್ಯ ನಾನ ದಿನ ಬಿಟ್ಟು ದಿನ ನಿಂತ ಊರಲು ಬರಂದೇ ಉಂಟು ಅರಸು ಕುಟುಂಬದ ಪತ್ತೆ ನಿಂಟೆಂದು ಬಂಡದು ಊರಿಡಿ ಅನ್ಯಾಯ ಶುರು ಮಾಡ್ತಾರೆ ಈ ಈತ ಅನ್ಯಾಯದ ಮತ್ತೊಂದಿತ್ತನಲ್ಲ ನಾನು ಕಣ ಮುಚ್ಚುದಕ್ಕಲ್ದೇನೆ ಜ್ಞಾನ ನಾನಮಿತ್ತು ಜಾಗ್ರತೆ ಡುಪ್ಪು ತತ್ತುಂಡ ಕೈ ಕಾಲ್ ಕಟ್ಟಾದು ಕರ್ಪಿಂಡು ಪಾಡವೆ ಮಂಕುನಿ ಅಂಚ ದಾಲು ಹೊಳೆಯೊಂದಿಚ್ಚಿ ಕಲಿಪಾಡ್ನ ಮತ್ತೆ ಬಲಿಪೋದಾನೆ ಮಾಮಣ್ಣ ಓ ಮಾಮಣ್ಣ
ಒರೆ ಮೋಜದೇ ಒರಿ ಪಟ್ಟುಗೆ ಇರುಡಪ್ಪ ಪುತ್ರ ಅಯ್ಯೋ ಕೈಪಾಡ್ನಾಗ ಜಾಗೃತ ತಂತ್ರ ಒಂದು ಆ ಒಂದು ಅನರ್ಥವು ಕಾರಣ ಯಾನು ಈರು ಕೊರ್ಪಿ ವಾ ಶಿಕ್ಷಣ ಅನುಭವಿಪ ಆಂಡ ಮಗನ ಸೇರ್ಲೆ ಬರ್ಪಿ ಅಪಾದ ಮಾತ್ರ ಪಾಠ ನಿನ್ನ ತಮ್ಮನಿಗೂ ವಾ ಕಾಯಿಲೆ ಬತ್ತಿದ್ದ ಆಯನ ತೂಯಿನಾಯೇ ಈ ಕುಪ್ಪೆನ ಬಂಡೆ ದಯ ಅರಂತದ ಆಜ್ ತಿಂಗಳದ ಖರ್ಚದ ಸರಕು ಸೂರ್ಯರ ಕಾರಣ ಈ ಇಂದು ಸಾಕ್ಷಿ ನಡುಂಡು ಆಜಿಲೆನ್ನ ಜನಕ್ಲಡ ನಿನ್ನ ಪಿತೂರಿನ ಅಡಿತೇನು ಮೈ ಎಡು ತೂತಿನಾಯೇ ತುಲ ಈ ಕುಪ್ಪೆರಾಯೇ ಅಂದು ಎನ್ನ ಅಪ್ಪೆ ಕಂಟದ ಸತ್ಯ ಸುಳ್ಳು ಬಂಡೆಂಡ ಯಾನೆ ಮಣ್ಣು ಮುಕ್ಕುದು ಹೋಗ ಮುದ್ದಣ್ಣ ನಿನ್ನ ಸೀಂದ್ರಿ ಇಡೀ ಸೀಟಕ್ಕೆ ತೆರೆದುಕೊಂಡು ನೆಕ್ಕು ಸರಿಯಾದ ಶಿಕ್ಷೆ ಆವಡೆ ಇದು ರಾಜಶಾಸನದೇ ಅರಸುಲೆ ಒಂದು ಮಾತ ಸುಳ್ಳು ಮೊಕ್ಕಲಿಂಗ ಅಬೋಧ ಮಾಡಲು ಯಾನು ನಿರಪರಾಧಿ ಈ ನುಪ್ಪುಗರಿ ಇರ ಕೈಟೆ ಎಲ್ಲ ಕರಾಟೆ ಆಂಡ ಅಜಿರೊಟ್ಟಿಗೆ ಸೇರಿದ ಬನ್ಪಿ ಈ ಅಪವಾದ ಈ ಕೆರಡಿಕೆ ಅನ್ನೋದು ಸೈಸಂದ್ರೆ ಮುದ್ದಣ್ಣ ನಿನ್ನ ತರ ಕಡ್ತಾರೆ ಹೆಂಗೆ ಹೆಚ್ಚ ಪಡ್ತಿದ್ಯಾ ಆಂಡ ನಿನ್ನ ಮಿತ್ತು ವಿಶ್ವಾಸದಿದು ಇನ್ನು ಯಾನು ತರಬೆಚ್ಚಡು ಸೋತು ಸುಣ್ಣಾದು ಪೋಯ ಕಡೀರ ಮುತ್ತೈಸಿ ಬಂಜಿನ ಪುಂಜು ಉರ್ತಿನ ಬಲಿಯಾವಡು ಬಂದು ಊರಿಡಿ ಜನ ತುಲುಪಾದಿರುವುದಿಲ್ಲ ನೆತ್ತ ಬಗ್ಗೆ ಬಲ್ಯಾಯ ನಡೆ ಹೋದಕ್ಕೆ ನಗಲ ಅಂಚಿನ ನೆರೆದು ಬಂದಿಡು ವಿದ್ಯಾ ಕಟ್ಟಿನ ಕೋಟೆ ಒರಿಯೋಡಾಡ ಮುತ್ತೈಸಿ ಬಂಜಿನ ಪೊಂಜವರ್ತಿನ ಬಲಿಯಾವಡೆ ಈ ಸಭೆದು ಎರಾಳ್ಲ ಅಂಚಿನ ಮುತ್ತೈಸಿ ಕಡೀರ ಬಂಜಿನ ಪೊಂಜವನ ನಿಂತಲ್ಲ ದೇವಂತ ಸಭೆ ಬಂದನ್ನೇ ಸ್ವಾಮಿ ನಿಷ್ಠೆ ಬಂದು ತೆರಿಂಡಲ ಯೋಚನೆ ಮನ್ಪಂದೆ ಆಯ್ಗು ಗಡಿಪಾರ ಮಂತೆ ಇತ್ತ ಕಟ್ಟುಕೋಟೆಗೆ ನಿನ್ನ ಬಲಿ ಕೊರಡ ಒಚ್ಚಪ್ಪ ಒಂದು ಸಾಧ್ಯನೇ ಇಚ್ಚಿ ಅರಸುಲೆ ಸಿರಿನ ಕಂಡನಿ ಮುಟ್ಟನನ್ನಾಡ್ದು ಇಡ ತಲುಪುರಿ ಆಯಗ ತುಂಬದ ಅಧಿಕಾರನ ಕೊಡ್ಲೆ ಸಿರಿನ ಕಣ ನೀರು ನಂಗೆ ಶಾಪ್ ಅದು ಒರೆಯರ ಬಲ್ಲಿ ಚಾವಡಿದ ಬೋಧಿಗೆ ಕಂಬಗಳು ಕಟ್ಟದ ಪಾಡ್ಯಾರು ಮಹಾರಾಣಿ ಗಂಗಾಬಿಕನ ಮರಣ ಸಿರಿಗಾಯನ ಅನ್ಯಾಯ ಮುತ್ತಣ್ಣನ ಕಡಿಪಾರು ತೆಕ್ಕುನ ಕಾರಣ ನಿಕ್ಲೆ ಚಂದ್ರ ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿಲಿಗಾದವು ಒಂದು ಪ್ಲೇ ಪೊಸಕುರಲು 24x7.